ಇತಿಹಾಸ ಪ್ರಸಿದ್ಧ ಪುತ್ತೂರು ಮಹಾಲಿಂಗೇಶ್ವರ ದೇವಸ್ಥಾನದ ಕಾಣಿಕೆ ಹುಂಡಿ ಲೆಕ್ಕದ ಸಂದರ್ಭದಲ್ಲಿ ದೊರೆತ ಚೀಟಿಯೊಂದು ಭಾರಿ ವಿವಾದಕ್ಕೆ ಕಾರಣವಾಗಿದೆ. ಅಸಹಾಯಕ ಪೋಷಕರೊಬ್ಬರು ದೇವರಿಗೆ ತನ್ನ ಮಗಳನ್ನು ಮುಸ್ಲಿಂ ಯುವಕನೋರ್ವನಿಂದ ರಕ್ಷಿಸುವಂತೆ ಕಾಗದದ ಚೀಟಿಯಲ್ಲಿ ಉಲ್ಲೇಖಿಸಲಾಗಿದೆ. ಚೀಟಿ ಬರೆದ ಪೋಷಕರ ಪತ್ತೆ ಮತ್ತು ಮುಸ್ಲಿಂ ಯುವಕನನ್ನು ಬಂಧಿಸುವಂತೆ ಇದೀಗ ಹಿಂದೂ ಸಂಘಟನೆಗಳು ಪೊಲೀಸ್ ಇಲಾಖೆಯನ್ನು ಒತ್ತಾಯಿಸಲಾರಂಭಿಸಿದೆ. ಧಾರ್ಮಿಕ ದತ್ತಿ ಇಲಾಖೆಯ ವ್ಯಾಪ್ತಿಗೆ ಬರುವ ಪುತ್ತೂರು ಮಹಾಲಿಂಗೇಶ್ವರ ದೇವಸ್ಥಾನದ ಕಾಣಿಕೆ ಹುಂಡಿಯಲ್ಲಿ ಪತ್ತೆಯಾದ ಚೀಟಿ ವಿವಾದವನ್ನು ಹುಟ್ಟುಹಾಕಿದೆ. ಪ್ರತಿ ತಿಂಗಳು ದೇವಸ್ಥಾನದ ಹುಂಡಿ ಲೆಕ್ಕಾಚಾರ ನಡೆಯುತ್ತಿದ್ದು, ಇಂದು ನಡೆದ ಲೆಕ್ಕಾಚಾರ ಸಂದರ್ಭದಲ್ಲಿ ಹಣ ಲೆಕ್ಕ ಮಾಡುವ ಸಮಯದಲ್ಲಿ ಚೀಟಿಯೊಂದು ಪತ್ತೆಯಾಗಿದೆ. ಚೀಟಿಯನ್ನು ಯುವತಿಯೊಬ್ಬಳ ಪೋಷಕರು ಬರೆದಿರುವಂತೆ ಮೇಲ್ನೋಟಕ್ಕೆ ಕಂಡುಬರುತ್ತಿದೆ. ಇದರಲ್ಲಿ ಸಮೀರಾ ಎನ್ನುವ ಯುವಕ ತನ್ನ ಮಗಳನ್ನ ಜೀವನವನ್ನು ಹಾಳು ಮಾಡಿದ್ದು, ಅವನಿಂದ ನಮಗೆ ರಕ್ಷಣೆ ಬೇಕು, ಅವನಿಗೆ ಮದುವೆಯಾಗಲು ಹುಡುಗಿ ಸಿಗಬಾರದು, ಅವನ ಜೀವನ ಹಾಳಾಗಬೇಕು ಎನ್ನುವ ಕೋರಿಕೆ ಈ ಚೀಟಿಯಲ್ಲಿದೆ. ದೇವಸ್ಥಾನದ ಹುಂಡಿಗೆ ಈ ಚೀಟಿಯನ್ನು ಹಾಕಿದವರು ಯಾರು? ಸಮೀರ್ ಎನ್ನುವ ಯುವಕನನ್ನು ಪತ್ತೆ ಹಚ್ಚಿ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಹಿಂದೂ ಸಂಘಟನೆಗಳು ಆಗ್ರಹಿಸಲಾರಂಭಿಸಿದೆ. ಮಹಾಲಿಂಗೇಶ್ವರ ದೇವಸ್ಥಾನದ ಕಾಣಿಕೆ ಹುಂಡಿಯಲ್ಲಿ ಇವತ್ತು ಒಂದು ಪತ್ರ ಸಿಕ್ಕಿರುತ್ತದೆ. ಆ ಪತ್ರದಲ್ಲಿ ಒಂದು ನೊಂದ ಹೆಣ್ಣು ಮಗು ನನಗೆ ಜಮೀರ್ ಅನ್ನುವಂಥವನು ನನಗೆ ಚಿತ್ರಹಿಂಸೆ ಕೊಟ್ಟಿದ್ದಾನೆ ಅನ್ನುವಂಥ ಒಂದು ಉಲ್ಲೇಖ ಅದರಲ್ಲಿ ಬರೆದಿತ್ತು. ಇದು ಯಾರು ಜಮೀರ್ ಅನ್ನುವಂಥದ್ದು? ಈ ಜಮೀರ್ ಈ ಹೆಣ್ಣು ಮಗುವಿಗೆ ಯಾಕೆ ಈ ರೀತಿಯ ಚಿತ್ರಹಿಂಸೆಯನ್ನು ಕೊಟ್ಟಿದ್ದಾನೆ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಿಲ್ಲ. ಇದರ ಹಿಂದೆ ಯಾರಿದ್ದಾರೆ? ಇದರ ಹಿಂದೆ ಕಾಣದ ಕೈಗಳಿದೆ ಅಂತ ಹೇಳುವಂಥದ್ದು ಒಂದು ಮೇಲ್ನೋಟಕ್ಕೆ ಕಾಣ್ತಾ ಇದೆ. ಈಗಾಗಲೇ ಈ ಒಂದು ವಿಚಾರವನ್ನು ನೋಡುವಾಗ ಇದರ ಹಿಂದೆ ಲವ್ ಜಿಯಾದ್ ಅನ್ನುವಂಥದ್ದು ಇದೆ ಅಂತೇಳಿ ನಮಗೆ ಕಾಣ್ತಾ ಇದೆ. ಯಾಕೆ ಅಂತ ಹೇಳಿದರೆ ಈ ಲವ್ ಜಿಯಾದ್ ಅನ್ನುವಂಥದ್ದು ಇದೊಂದು ಮಾರಕ, ಇದೊಂದು ರಾಕ್ಷಸ ಪ್ರವೃತ್ತಿ. ಇದರ ಹಿಂದೆ ತುಂಬ ಹೆಣ್ಣುಮಕ್ಕಳನ್ನು 34-35 ಪೀಸು ಮಾಡಿ ಫ್ರಿಜ್ಜಿನಲ್ಲಿ ಇಡುವುದು, ಗೋಣಿ ಚೀಲದಲ್ಲಿ ಇಡುವಂಥದ್ದು ಎಲ್ಲರಿಗೂ ಗೊತ್ತಿದ್ದಂಥ ವಿಚಾರಗಳಿದು. ಹಾಗಾಗಿ ಜಮೀರ್ ಅನ್ನುವಂಥವನು ಯಾರು ಅಂತೇಳಿ ಪೊಲೀಸ್ ಇಲಾಖೆಯವರು ಪತ್ತೆ ಹಚ್ಚಬೇಕು. ಇವನು ಯಾಕೆ ಆ ಹೆಣ್ಣು ಮಗುವಿಗೆ ಈ ರೀತಿಯ ಚಿತ್ರಹಿಂಸೆಯನ್ನು ನೀಡಿದ್ದಾನೆ ಮತ್ತು ಆ ಹೆಣ್ಣು ಮಗು ಯಾರು ಅದನ್ನು ತನಿಖೆ ಮಾಡಿ ಆ ಹೆಣ್ಣು ಮಗುವಿಗೆ ಸೂಕ್ತವಾದ ಭದ್ರತೆ ಮತ್ತು ಅವಳಿಗೆ ಒಂದು ಸ್ಥೈರ್ಯವನ್ನು ತುಂಬುವಂಥ ಕೆಲಸವು ಈ ಪೊಲೀಸ್ ಇಲಾಖೆಯವರು ಮಾಡಬೇಕು. ಮತ್ತು ಅವನು ಯಾರಿದ್ದಾನ ಇದರಲ್ಲಿ ಕಣ್ಣಿಗೆ ಕಾಣದಂಥ ವ್ಯಕ್ತಿ ಜಮೀರ್ ಅನ್ನುವಂಥವನು, ಅವನ ತಕ್ಷಣ ಬಂಧಿಸಿ ಅವನಿಗೆ ಸೂಕ್ತವಾದ ಕ್ರಮವನ್ನು ಸರ್ಕಾರ ಅವನಿಗೆ ಸೂಕ್ತ ಕ್ರಮವನ್ನು ಕೈಗೊಳ್ಳಬೇಕು ಅಂತೇಳಿ ಸಾರ್ವಜನಿಕ ಪರವಾಗಿ ನಾನು ವಿನಂತಿಯನ್ನು ಮಾಡ್ತಿದ್ದೆ. ಕರಾವಳಿ ಭಾಗದಲ್ಲಿ ಲವ್ ಜಿಹಾದ್ ಎನ್ನುವುದು ನಿರಂತರವಾಗಿ ನಡೆಯುತ್ತಿದ್ದು, ಈ ಪ್ರಕರಣವು ಲವ್ ಜಿಹಾದ್ನ ಒಂದು ಭಾಗವೂ ಆಗಿರಬಹುದು ಎಂದು ಹಿಂದೂ ಸಂಘಟನೆಗಳು ಆರೋಪಿಸುತ್ತಿವೆ. ಲವ್ ಜಿಹಾದ್ ಎನ್ನುವುದು ಭಯೋತ್ಪಾದನಾ ಚಟುವಟಿಕೆಯ ಒಂದು ಭಾಗವಾಗಿದ್ದು, ಈ ಕಾರಣಕ್ಕಾಗಿ ಮಂಗಳೂರಿನಲ್ಲಿ NIA ಕಚೇರಿಯನ್ನು ಆರಂಭಿಸಬೇಕು ಎನ್ನುವ ಒತ್ತಾಯವನ್ನು ಸಂಘಟನೆಗಳು ಮಾಡಲಾರಂಭಿಸಿದೆ. ಸುರತ್ಕಲ್ನಲ್ಲಿ ಇತ್ತೀಚೆಗೆ ಮುಸ್ಲಿಂ ಯುವಕನ ಕಿರುಕುಳ ತಾಳಲಾರದೆ ಹಿಂದೂ ಯುವತಿ ಆತ್ಮಹತ್ಯೆಗೆ ಯತ್ನಿಸಿದ ಪ್ರಕರಣ ಸೇರಿದಂತೆ ಹಲವು ಪ್ರಕರಣಗಳು ನಡೆಯುತ್ತಿದ್ದು, ಇವುಗಳಲ್ಲಿ ತೊಡಗಿಸಿಕೊಂಡವರ ಲಿಂಕ್ ಭಯೋತ್ಪಾದನೆಯ ಜೊತೆಗಿದೆ ಎನ್ನುವುದು ಸಂಘಟನೆಗಳ ಆರೋಪವಾಗಿದೆ. ಚೀಟಿ ಬರೆದಿರುವ ಪೋಷಕರು ತಕ್ಷಣವೇ ಈ ವಿಚಾರವನ್ನು ಹಿಂದೂ ಸಂಘಟನೆಗಳ ಅಥವಾ ಪೊಲೀಸರ ಗಮನಕ್ಕೆ ತರುವಂತೆಯೂ ಸಂಘಟನೆಯ ಮುಖಂಡರು ಆಗ್ರಹಿಸಿದ್ದು, ದೇವರ ಹುಂಡಿಯಲ್ಲಿ ದೊರೆತ ಚೀಟಿಯ ಹಿಂದೆ ಇದೀಗ ಹಿಂದೂ ಸಂಘಟನೆಗಳು ಬಿದ್ದಿವೆ. NIA ಘಟಕವನ್ನು ಸ್ಥಾಪನೆ ಮಾಡೋದ್ರ ಮುಖಾಂತರ, NIA ಘಟಕವನ್ನು ಮಂಗಳೂರಿನಲ್ಲಿ ಸ್ಥಾಪನೆ ಮಾಡೋದ್ರ ಮುಖಾಂತರ ಕೇಂದ್ರ ಗೃಹ ಸಚಿವರಿಗೂ ಆಗ್ರಹ ಮಾಡ್ತಾ ಇದ್ದೇನೆ ಮತ್ತು ಸಂಘಟನೆ ಹಿರಿಯರಿಗೆ, ಇಲ್ಲಿಯ ಸಂಸದರಿಗೆ ವಿನಂತಿ ಮಾಡ್ತಾ ಇದ್ದೇವೆ. ತಕ್ಷಣ ಕೇಂದ್ರದ ಗೃಹ ಸಚಿವರನ್ನು ಸಂಪರ್ಕ ಮಾಡಿ ಮಂಗಳೂರಿನಲ್ಲಿ ಆದಷ್ಟು ಬೇಗ ಶೀಘ್ರದಲ್ಲಿ NIA ಘಟಕವನ್ನು ಆರಂಭ ಮಾಡುವಂತೆ, ಅದರ ಕೇಂದ್ರವನ್ನು ಆರಂಭ ಮಾಡುವಂಥ ಕೆಲಸ ಜವಾಬ್ದಾರಿ ನಿಮ್ಮದು. ಮತ್ತು ಇದರ ಮುಖಾಂತರ ಏನು ಅವತ್ತೊಮ್ಮೆ PFIಯನ್ನು ಬ್ಯಾನ್ ಮಾಡಿದ್ದೀರಾ, ಅದೇ ರೀತಿಯಲ್ಲಿ ಲವ್ ಜಿಹಾದಿನ ವಿರುದ್ಧ ದೇಶದ್ರೋಹಿ, ಕೇವಲ ಲವ್ ಜಿಹಾದ್ ಧರ್ಮದ ವಿಚಾರವನ್ನು ನೋಡುವಂಥದ್ದಲ್ಲ, ದೇಶದ್ರೋಹಿಯ ಘಟನೆಗಳ ವಿರುದ್ಧ, ದೇಶದ್ರೋಹಿ ಸಂಘಟನೆಗಳ ವಿರುದ್ಧ, ದೇಶದ್ರೋಹಿ ಶಕ್ತಿಗಳ ವಿರುದ್ಧ ಕೆಲಸ ಮಾಡುವಂಥ ತಾಕತ್ತಿದ್ರೆ ಇವತ್ತು NIAಗೆ. ಅದಕ್ಕೋಸ್ಕರ ಆ NIAಯನ್ನು ಮಂಗಳೂರಿನಲ್ಲಿ ಸ್ಥಾಪನೆ ಮಾಡುವಂಥ ಪ್ರಯತ್ನವನ್ನು ಮಾಡಬೇಕು ಮತ್ತು ಸಮಾಜ ಇವತ್ತು ಈ ರೀತಿಯ ಘಟನೆಗಳ ಬಗ್ಗೆ ಜಾಗೃತಿಯನ್ನು ಮೂಡಿಸುವಂಥ ಕೆಲಸವನ್ನು ಮಾಡಬೇಕು ಅಂತ ಹೇಳುವಂಥ ವಿನಂತಿಯನ್ನು ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೇನೆ. ಜೈ ಶ್ರೀರಾಮ್. ಇವತ್ತು ಪುತ್ತೂರಿನ ಸೀಮಾಧಿಪತಿಯಾಗಿರ್ತಕ್ಕಂಥ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ಕಾಣಿಕೆ ಹುಂಡಿಯ ಎಣಿಕೆ ನಡೀತಿರ್ತಕ್ಕಂಥ ಸಂದರ್ಭ ಸಿಕ್ಕಿರ್ತಕ್ಕಂಥ ಒಂದು ಪ್ರಾರ್ಥನೆಯ ಪತ್ರ ಏನಿದೆ, ಇದು ವಿಶೇಷವಾಗಿ ಕರಾವಳಿ, ದಕ್ಷಿಣ ಕನ್ನಡ, ಉಡುಪಿ ಭಾಗದಲ್ಲಿ ನಡೀತಾ ಇರತಕ್ಕಂಥ ಲವ್ ಜಿಹಾದಿನ ಕರಾಳದ ಮುಖವಾಡವನ್ನು ಕಳಚಿ ಹಾಕಿದೆ ಅಂತ ನನಗೆ ಅನ್ನಿಸುತ್ತೆ.
ಮತ್ತು ಬಹಳ ನೋವಾಗ್ತಾ ಇದೆ. ಆ ತಾಯಿಯೊಬ್ಬರು ಸಮೀರ್ ಅಂತ ಹೇಳುವಂಥ ಒಬ್ಬ ವ್ಯಕ್ತಿಯಿಂದ ನನ್ನ ಜೀವನ ಮತ್ತು ನನ್ನ ಮಗಳ ಜೀವನ ಹಾಳಾಗ್ತಾ ಇದೆ ಅಂತ ಹೇಳುವಂಥದ್ದು ಭಗವಂತನಲ್ಲಿ ಪ್ರಾರ್ಥನೆ ಮಾಡಿರ್ತಕ್ಕಂಥದ್ದು. ವಿಶೇಷವಾಗಿ ಇವತ್ತು ಕರೆಯನ್ನು ಕೊಡ್ತಾ ಇದ್ದೇವೆ. ನೀವು ದಯವಿಟ್ಟು ನಮ್ಮ ಸಂಘಟನೆಯ ಕಾರ್ಯಕರ್ತರು, ಇವತ್ತು ವಿಶ್ವ ಹಿಂದೂ ಪರಿಷತ್ತು, ಬಜರಂಗ ದಳ ಅಥವಾ ಸಂಘ ಪರಿವಾರದ ಯಾವುದೇ ಕಾರ್ಯಕರ್ತರ ಹತ್ರ ನಿಮ್ಮ ಅಳಲನ್ನು ಯಾರೋ ಅನಾಮಿಕವಾಗಿ ನೀವು ಹೇಳಿದರೂ ಸಹ ನಿಮ್ಮ ಬೆಂಬಲಕ್ಕೆ ಇಡೀ ಸಮಾಜವನ್ನು ನಿಲ್ಲುವಂಥ ಪ್ರಯತ್ನವನ್ನು ಮಾಡ್ತೇವೆ. ಮತ್ತು ದಯವಿಟ್ಟು ನಿಮಗೆ ಆಗದೇ ಇದ್ದರೆ ಪೊಲೀಸ್ ಸ್ಟೇಷನಿಗೆ ಹೋಗಿ, ಮಹಿಳಾ ಸ್ಟೇಷನು ಅಥವಾ ಯಾವುದೇ ಪೊಲೀಸ್ ಸ್ಟೇಷನಿಗೆ ಹೋಗಿ ನಿಮ್ಮ ವಿಚಾರಗಳನ್ನು ಹೇಳಿದರೆ ಅದಕ್ಕೆ ಸಂಪೂರ್ಣವಾಗಿರ್ತಕ್ಕಂಥ ಬೆಂಬಲವನ್ನು, ಯಾಕೆಂತ ಕೇಳಿದರೆ ನೀವು ಭಗವಂತನಲ್ಲಿ ತೋಡಿರ್ತಕ್ಕಂಥದ್ದು ನಿಜವಾಗಿ ಇವತ್ತು ವಿಶ್ವರೂಪ ದರ್ಶನ ಆಗಿದೆ. ಇವತ್ತು ಯಾವ ರೀತಿ ನಮ್ಮ ಹೆಣ್ಣು ಮಕ್ಕಳನ್ನು ಲವ್ ಜಹಾದ್ನ ಬಲೆಯಲ್ಲಿ ಬೀಳಿಸ್ತಾ ಇದ್ದಾರೆ, ಯಾವ ರೀತಿ ಜೀವನವನ್ನು ಹಾಳು ಮಾಡ್ತಾ ಇದ್ದಾರೆ ಅಂತ ಹೇಳೋದನ್ನು ಸಾಕ್ಷಿ ಸಮೇತ ಇವತ್ತು ರುಜುವಾತಾಗಿದೆ ಮಲಿಂಗೇಶ್ವರನ ಮುಂದೆ. ಅದಕ್ಕೋಸ್ಕರ ದಯವಿಟ್ಟು ವಿನಂತಿ ಮಾಡ್ತಾ ಇದ್ದೇನೆ ಆ ತಾಯಿ ಹತ್ರ, ಈ ಪತ್ರಿಕೆ ಮುಖಾಂತರ ವಿನಂತಿ ಮಾಡ್ತಾ ಇದ್ದೇನೆ. ನೀವು ಪೊಲೀಸ್ ಸ್ಟೇಷನ್ಗೆ ನೀವು ದೂರನ್ನು ದಾಖಲು ಮಾಡಲಿಕ್ಕೆ ಆಗದೇ ಇದ್ದರೆ ನೀವು ದಯವಿಟ್ಟು ಪೊಲೀಸ್ ಸ್ಟೇಷನ್ ಹತ್ರ ಬಂದು ನಿಮ್ಮ ಅಳಲನ್ನು ತೋಡಿಕೊಂಡ್ರು ಸಹ ನಿಮಗೆ ಬೆಂಬಲವನ್ನು ಕೊಡುವಂಥ ಕೆಲಸವನ್ನು ಮಾಡ್ತೇವೆ ಅಂತ ಹೇಳುವಂಥ ಮಾತುಗಳನ್ನ ಹೇಳ್ತಾ ಇದ್ದೇವೆ.